ಇಂಟಿಗ್ರಲ್ ಯೋಗ ಸತ್ಸಂಗ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಮಂಗಳೂರು ವಿಶ್ವವಿದ್ಯಾಲಯದ ಸಹಕಾರದಲ್ಲಿ 2019-20ನೇ ಸಾಲಿನ ಓವ್ಯಾಸ್ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಕಾರ್ಯಕ್ರಮವು ಅಕ್ಟೋಬರ್ 12ರಂದು ತೊಕ್ಕೊಟ್ಟಿನ ದಿವ್ಯಾಸ್ ಸಭಾಂಗಣದಲ್ಲಿ ನಡೆಯಲಿದೆ ಅಂತ ದಿವ್ಯಾಸ್ ಉಪಾಧ್ಯಕ್ಷೆ ಶೋಭಾ ಭಾಸ್ಕರನ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಲಿಖಿತ ಮತ್ತು ಪ್ರಾಯೋಗಿಕವಾಗಿ 7 ಸುತ್ತುಗಳು ನಡೆಯಲಿದ್ದು, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೊಡಗು ಜಿಲ್ಲೆಗಳ ಅಂತಿಮ ಪದವಿ ವಿದ್ಯಾರ್ಥಿಗಳನ್ನು ಆಹ್ವಾನಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು 2020 ಜನವರಿ 12ಕ್ಕೆ ಮುಕ್ತಾಯವಾಗಲಿದೆ ಅಂತ ಹೇಳಿದರು. ಕಳೆದ 7-8 ವರ್ಷಗಳಿಂದ ನಾಡಿನಾದ್ಯಂತ ಸೇವಾ ಚಟುವಟಿಕೆಗಳಿಂದ ಜನಮನ್ನಣೆಯನ್ನು ಪಡೆದಿದೆ. ಅದರಲ್ಲೂ ಮುಖ್ಯವಾಗಿ ಅಂತಿಮ ವಿಭಾಗದ ಡಿಗ್ರಿ ವಿದ್ಯಾರ್ಥಿಗಳಿಗಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ನೀಡಲಾದ ಸಿಲೆಬಸ್ನೊಂದಿಗೆ ಮೌಲ್ಯ ಶಿಕ್ಷಣ ಕೋರ್ಸ್ಗಾಗಿ ಅಫಿಲಿಯೇಷನ್ಗಾಗಿ ಸಿದ್ಧತೆ ನಡೆಯುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ದಿವ್ಯಾಸ್ನ ಪ್ರಧಾನ ಕಾರ್ಯದರ್ಶಿ ನಿತೇಶ್ ವಿಸಿ, ಕಾರ್ಯಕ್ರಮ ಸಂಯೋಜಕ ಅಬೂಬಕರ್ ಸಿದ್ದಿಕ್, ಸದಸ್ಯರಾದ ವರುಣ್ ಕರ್ಕೇರ ಹಾಗೂ ದಂತೇಶ್ ಉಪಸ್ಥಿತರಿದ್ದರು.